ಹದಿಹರೆಯದ ಹಿಂದೂ ಹೆಣ್ಣು ಮಕ್ಕಳನ್ನ ಮೋಸದ ಬಲೆಗೆ ಕೆಡವಿ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಅವರನ್ನ ತಮಗೆ ಬೇಕಾದಂತೆ ಬಳಸಿ ಮತಾಂತರ ಮಾಡಿ ಅವರ ಜೀವನದಲ್ಲಿ ಆಟವಾಡುವ ಕೆಲಸವನ್ನ ಜಿಹಾದಿ ಶಕ್ತಿಗಳು ನಡೆಸುತ್ತಿದ್ದು ಇದೀಗ ವೈಶಾಲಿ ಎಂಬ ಹೆಣ್ಮಗಳು ಬಲಿಯಾಗಿರುವುದು ವಿಷಾದಕರ ಸಂಗತಿ ಎಂದು ಹಿಂದೂ ಜಾಗರಣ ವೇದಿಕೆ ಮಂಗಳೂರು ಘಟಕ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಸುರತ್ಕಲ್ನ ಪಿಜಿಯಲ್ಲಿದ್ದ ವೈಶಾಲಿ ಎಂಬ ವಿದ್ಯಾರ್ಥಿನಿಯನ್ನ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಬಲೆಗೆ ಕೆಡವಿ ಅನ್ಯ ಕೋಮಿನ ಯುವಕ ಮದುವೆಯಾಗಿರುವ ವಿಚಾರದ ಕುರಿತಂತೆ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವೇದಿಕೆಯ ಮುಖಂಡ ನರಸಿಂಹ ಮಾಣಿ, ಹಿಂದೂ ಸಮಾಜದಲ್ಲಿರುವ ಹೆಣ್ಮಕ್ಕಳನ್ನೇ ಟಾರ್ಗೆಟ್ ಮಾಡಿಕೊಂಡು ಮತಾಂತರವನ್ನ ಮಾಡಲಾಗ್ತಾ ಇದೆ. ಮತಾಂತರಕ್ಕೆ ಲವ್ ಜಿಹಾದ್ಗೆ ಮೂಲ ತಾಣವೇ ಕೇರಳವಾಗಿದೆ. ಈ ಕೃತ್ಯದಲ್ಲಿ ಎಸ್ಡಿಪಿಐ ನೇರ ಶಾಮೀಲಾಗಿದೆ ಅಂತ ಹೇಳಿದ್ರು. ಯುವತಿಯನ್ನ ಮದುವೆಯಾಗಿರುವ ಅನ್ಯ ಕೋಮಿನ ಯುವಕ ಮೊಹಮ್ಮದ್ ಮಿದ್ಲಾಕ್ ಸುರತ್ಕಲ್ನ ಎಸ್ಡಿಪಿಐ ನಾಯಕನ ಚಿನ್ನದ ಅಂಗಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದು ಆತನ ಕುಮ್ಮಕ್ಕಿನಿಂದ ಈ ಕೃತ್ಯವನ್ನ ಎಸಗಿದ್ದಾನೆ. ಅಲ್ಲದೆ ಕೇರಳದ ವಯನಾಡಿನ ಠಾಣೆಯಲ್ಲಿ ಪೋಷಕರ ಜೊತೆಗೆ ಮಾತುಕತೆಯನ್ನು ನಡೆಸಿದ ಸಂದರ್ಭದಲ್ಲೂ ಕೂಡ ಹುಡುಗಿಗೆ ಬೆದರಿಕೆ ಹಾಕಿ ಆಕೆಯನ್ನ ಕಳುಹಿಸಿಕೊಟ್ಟಿಲ್ಲ ಎಂದು ದೂರಿದ್ರು. ಸುರತ್ಕಲ್ ಪರಿಸರದಲ್ಲಿ ಡ್ರಗ್ ಮಾಫಿಯಾ ಮಿತಿ ಮೀರ್ತಾ ಇದ್ದು ಅದಕ್ಕೂ ಕೂಡ ಕಡಿವಾಣವನ್ನ ಹಾಕಬೇಕು ಎಂದು ಆಗ್ರಹಿಸಿದ್ರು. ಮತಾಂತರ, ಗೋಕಳ್ಳತನ, ಲವ್ ಜಿಹಾದ್, ಡ್ರಗ್ಸ್ ತಡೆಗೆ ಸೂಕ್ತವಾದ ಕಾನೂನು ಸರ್ಕಾರ ಜಾರಿಗೆ ತರಬೇಕು. ಜೊತೆಗೆ ಸರ್ಕಾರ ಗಂಭೀರವಾಗಿ ಈ ವಿಚಾರವನ್ನ ಪರಿಗಣಿಸಿ ನಗರ ಪೊಲೀಸರು ಮಧ್ಯಪ್ರವೇಶಿಸಿ ಯುವತಿ ಪೋಷಕರಿಗೆ ನ್ಯಾಯವನ್ನ ದೊರಕಿಸಿಕೊಡಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ವೇದಿಕೆಯ ಪ್ರಾಂತ ಕಾರ್ಯಕಾರಿಣಿ ಸದಸ್ಯ ಅಮಿತ್ ಗುಂಡಳಿಕೆ, ವೈಶಾಲಿಯ ಪೋಷಕರು ಉಪಸ್ಥಿತರಿದ್ದರು. ಅವರು ವಿದ್ಯಾಭ್ಯಾಸಕ್ಕೆ ಇಲ್ಲಿಗೆ ಕಳಿಸಿದ್ರು. ಇಲ್ಲಿ ಉನ್ನತ ಶಿಕ್ಷಣವನ್ನ ಯಾವುದು ಪ್ರತಿಷ್ಠಿತವಾದಂತಹ ಸಂಸ್ಥೆಯಲ್ಲಿ ಪಡ್ಕೊಳ್ಳುವಂತ ಸಂದರ್ಭ ಒಬ್ಬ ಮತಾಂಧಂತೆ ಹೇಳಬೇಕು. ಯಾಕಂತ ಕೇಳಿದ್ರೆ ಒಂದು ಹದಿಹರೆಯದ ಹುಡುಗಿಯರನ್ನ ದಾರಿ ತಪ್ಪಿಸುವಂತದ್ದು ಇದು ಅತ್ಯಂತ ಕ್ರೂರವಾದಂತ ಕೆಲಸ ಮತ್ತು ಕಾನೂನಿಗೆ ಅತ್ಯಂತ ಶಿಕ್ಷಾರ್ಹದ ಅಪರಾಧ. ಸಮಾಜದಲ್ಲಿ ಯಾರನ್ನು ಕೂಡ ಒಬ್ರು ದಾರಿ ತಪ್ತಾರೆ, ಒಂದು ಸಣ್ಣ ವಯಸ್ಸಿನಲ್ಲಿ ದಾರಿ ತಪ್ತಾರೆ ಅಂತ ಹೇಳುವಾಗ ಅವರನ್ನು ಸರಿಪಡಿಸುವಂಥದ್ದು ನಮ್ಮ ಕೆಲಸ. ಅದಕ್ಕೆ ಮತ್ತೊಮ್ಮೆ ಅದೇ ಇದಕ್ಕೆ ತಿಲುಕಿಸುವಂಥದ್ದು ಅದು ಶಿಕ್ಷಾರ್ಹ ಅಪರಾಧ. ಅದರಲ್ಲಿ ನೋಡಬೇಕಿದ್ರೆ ಭಾರಿ ದೊಡ್ಡದಾದಂಥ ಷಡ್ಯಂತ್ರ ಇದು. ಕೇರಳ, ನಮಗೆ ಇಡೀ ದೇಶದಲ್ಲಿ ಕೇರಳದ ಪರಿಸ್ಥಿತಿ ಗೊತ್ತಿದೆ. ಮತಾಂತರಕ್ಕೆ, ಲವ್ ಜಿಹಾದಿಗೆ ಮೂಲ ತಾಣವೇ ಕೇರಳ. ಕಳೆದ ಒಂದು ವರ್ಷದ ಹಿಂದೆ ಸ್ವತಃ ನಾವು ಆ ಘಟನೆಯಲ್ಲಿ ಭಾಗಿಯಾಗಿದ್ದೇವೆ. ವಿಸ್ಮಯ ಎನ್ನುವಂತ ಹುಡುಗಿ ಇಲ್ಲಿ ಮಂಗಳೂರಿನಲ್ಲಿ ವಿದ್ಯಾಭ್ಯಾಸಕ್ಕೆ ಬಂದಂತ ಸಂದರ್ಭ ಅಲ್ಲಿ ಒಬ್ಬ ಸಾಮಾನ್ಯ ಅವ ಡ್ರಗ್ಸ್ ಮತ್ತು ಬೇರೆ ಬೇರೆ ದಂಧೆಯಲ್ಲಿ ಜೈಲಲ್ಲಿ ಇದ್ದಂತ ವ್ಯಕ್ತಿ ಅವಳನ್ನ ತನ್ನ ಬಲೆಗೆ ಹಾಕೊಂಡ. ಲವ್ ಎನ್ನುವಂತ ಮೋಸದಾಟಕ್ಕೆ ಆ ಹುಡುಗಿ ಸಿಕ್ಕಾಕೊಂಡು, ಸಣ್ಣ ಹುಡುಗಿ 18 ವರ್ಷ ದಾಟಿದಷ್ಟೇ. ಇಲ್ಲಿಯವರೆಗೆ ಪರಿಸ್ಥಿತಿ ಅಂತ ಕೇಳಿದ್ರೆ ಆ ಹುಡುಗಿಯನ್ನ ಹೆತ್ತವರು ತಂದು ಇಟ್ಕೊಂಡ್ರು. ಬೇರೆ ಕಡೆಗೆ ಅವರನ್ನ ಆ ಹುಡುಗನ ಸಹವಾಸ ಬೇಡ, ಸಂಪರ್ಕ ಆಗಬಾರ್ದು ಅಂತೇಳಿ ಒಂದ್ ಕಡೆ ಇಟ್ಟಂತ ಸಂದರ್ಭದಲ್ಲಿ ಈ ಹುಡುಗ ಹೋಗಿ ಕೇರಳದ ಹೈಕೋರ್ಟ್ ಅಲ್ಲಿ ABS ಆಗ್ತಾನೆ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಕೇಳಿದ್ರೆ ಕೇರಳದ ಅಧಿಕಾರಿ ಮತ್ತು ಕೇರಳದ ಸರ್ಕಾರ, ಕೇರಳದ ಪೊಲೀಸ್ ಅಧಿಕಾರಿಗಳ ವರ್ತನೆಯನ್ನ ಖಂಡಿಸೋಸ್ಕರ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ. ABS ಆಗ್ತಾನೆ. ಆ ನಂತರ ಹುಡುಗಿ ಎಲ್ಲಿಂದಲೋ ತಪ್ಪಿಸಿಕೊಂಡು ಬೇರೆ ಒಂದು ಕಡೆ ಇದ್ರು. ಅವಳು ತಪ್ಪಿಸಿಕೊಂಡು ಕೇರಳಕ್ಕೆ ಹೋಗುವಂತ ಸಂದರ್ಭದಲ್ಲಿ ಪೊಲೀಸರೇ ಅವರಿಗೆ ಸಹಕಾರವನ್ನ ಕೊಡ್ತಾರೆ. ಕೋರ್ಟಿಗೆ ಹೋಗಿ ಪೊಲೀಸರೇ ಸಹಕಾರವನ್ನ ಕೊಡ್ತಾರೆ. ಅಲ್ಲಿ ಕೇರಳದ ಸರ್ಕಾರ ಅಲ್ಲಿ ಅವರನ್ನ ಹುಡುಗನ ಜೊತೆ ಕಳಿಸುವ ವ್ಯವಸ್ಥೆಯನ್ನ ಮಾಡ್ತದೆ. ವ್ಯವಸ್ಥೆ ನೋಡಿ, ವ್ಯವಸ್ಥಿತವಾಗಿ ಈ ಅವ್ಯವಹಾರ ನಡೆಯುವಂಥದ್ದೇ ಪಿಜಿಗಳಲ್ಲಿ, ಹೋಮ್ ಸ್ಟೇಯಲ್ಲಿ. ಅದಕ್ಕೋಸ್ಕರ ನಾನು ಮಾನ್ಯ ಆಯುಕ್ತರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನೀವು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀರಿ, ನಮ್ಮ ಸಹಕಾರ ನಿಮಗಿದೆ. ಆದ್ರೆ ಮಂಗಳೂರಿನಲ್ಲಿ ಇರುವಂತಹ ಎಲ್ಲ ಹೋಮ್ ಸ್ಟೇ ಮತ್ತು ಪಿಜಿಯ ಎಲ್ಲ ಲೀಸ್ಟ್ ಅನ್ನ ತೆಗಿಬೇಕು. ಏನು ಆಗ್ತಾ ಇದೆ ಅನ್ನುವಂತ ಒಂದು ದೊಡ್ಡ ಮಟ್ಟದ ತನಿಖೆಯನ್ನು ತಾವು ಮಾಡಬೇಕು. ಎಲ್ಲ ಶಾಲೆಯ ಮುಖ್ಯಸ್ಥರಿಗೂ ಕೂಡ ಈ ರೀತಿಯಲ್ಲಿ ಇರುವಂತಹ ಮಾಹಿತಿಯನ್ನು ಕೊಡಬೇಕು ಅಂತ ಆಯುಕ್ತರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಾವು ಬೊಬ್ಬೆ ಹೊಡಿತಿರುವಂತದ್ದು, ನಾವು ಪ್ರತಿಭಟನೆ ಮಾಡುವಂಥದ್ದು ಎಲ್ಲ ಮೂರೇ ವಿಷಯ. ಒಂದು ಮತಾಂತರ, ಲವ್ ಜಿಹಾದ್, ಡ್ರಗ್ಸ್ ಮತ್ತು ಗೋಕಳ್ಳತನ. ಇಡೀ ಸಮಾಜವನ್ನು ಹಾಳು ಮಾಡುತ್ತಿರುವಂತ ದೊಡ್ಡ ಷಡ್ಯಂತ್ರ. ಕೇವಲ ಒಂದೇ ವರ್ಗದ ವ್ಯವಸ್ಥಿತವಾದಂತಹ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದನ್ನು ತಣಿಬೇಕು. ಒಬ್ಬ SDPIಯ ಮುಖಂಡ ಇದಕ್ಕೆ ಸಪೋರ್ಟ್ ಅನ್ನು ಮಾಡ್ತಾನೆ, ಬೆಂಬಲವನ್ನ ಕೊಡ್ತಾನೆ. ನಾನು ಈ ಸಂದರ್ಭದಲ್ಲಿ ಉಲ್ಲೇಖವನ್ನ ಮಾಡ್ತೇನೆ. ಮಾನ್ಯ ಆಯುಕ್ತರಿಗೆ, ಪೊಲೀಸ್ ಇಲಾಖೆಗೆ ಈಗಾಗಲೇ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಒಬ್ಬ ನಿಷ್ಠಾವಂತ ಇನ್ಸ್ಪೆಕ್ಟರ್ ಇದ್ದಾರೆ. ಹಿಂದೆ ಕೆಲವೊಂದು ಪ್ರಕರಣವನ್ನು ಅವರು ಭೇದಿಸಿದ್ದಾರೆ. ಸುರತ್ಕಲ್ಲಿನಲ್ಲಿ ಆ SDPIಯ ಮುಖಂಡ ಬೆಂಬಲ ಕೊಟ್ಟಂತ ವಿಷಯ, ಆ ಪಿಜಿಯ ಮಾಲೀಕರು, ಅವರು ಇದ್ದಂತ ಪಿಜಿ, ಆ ಪಿಜಿಯ ಮಾಲೀಕರು
ಜೊತೆಗೆ ಅಲ್ಲಿ ಯಾವ ರೀತಿಯ ದಂಧೆ ನಡೆಯುತ್ತಿತ್ತು ಎಲ್ಲವನ್ನ ತಾವು ಬಯಲಿಗೆ ಎಳಬೇಕು, ಅವರ ಮೇಲೆಯೂ ಕೂಡ ಕೇಸನ್ನು ದಾಖಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಪೊಲೀಸ್ ಆಯುಕ್ತರಲ್ಲಿ ನಾನು ಈ ಸಂದರ್ಭ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಮತ್ತು ಆಗ್ರಹವನ್ನು ಮಾಡ್ತಾ ಇದ್ದೇನೆ.